ಸಭೆಯಲ್ಲಿ ಸರ್ವರಿಗೂ ಶರಣುಗಳನ್ನು ಹೇಳುತ್ತಾ, ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಬ್ರಾಹ್ಮಣ ಮಠವು ಯಥಾವತ್ತಾಗಿ ಕಳೆದ 40 ವರ್ಷಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ, ವಚನಾಭಿಷೇಕ, ಪಾದೋದಕ ಪ್ರಸಾದ, ಜಂಗಮದಾಸೋಹ ಇವುಗಳನ್ನು ನಡೆಸಿಕೊಂಡು ಬರೋದ್ರ ಜೊತೆಗೆ ಗುಳಿಯದಗುಡ್ಡದಲ್ಲಿ ಕೀರ್ತನ ಪುರಾಣಗಳ ಭರಾಟೆ ಇರುವಂಥ ಸಂದರ್ಭದಲ್ಲಿ ನಮ್ಮದು ಒಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರವಚನವನ್ನು ಬಂದ್ ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಟಿ ವಿ ಧಾರಾವಾಹಿಗಳ ಒಂದು ಏನು ಹೇಳಬೇಕು, ಧಾರಾವಾಹಿಗಳ ಹಾವಳಿಯಿಂದ ಪ್ರವಚನ ನಡೆಯತಕ್ಕಂಥ ಸಂದರ್ಭದಲ್ಲಿ ಆಸಕ್ತ ಶ್ರೋತೃಗಳ ಸಂಖ್ಯೆ ಕಡಿಮೆ ಆಗುವುದನ್ನು ಗಮನಿಸಿ ಊರಿನ ಅನೇಕ ಮಠ ಮಂದಿರ ದೇವಸ್ಥಾನಗಳಲ್ಲಿ ನಡೆಯತಕ್ಕಂಥ ಶ್ರಾವಣ ಮಾಸದ ಕೀರ್ತನ ಪುರಾಣಾದಿಗಳು ಬಂದಾಗುವುದನ್ನು ಗಮನಿಸಿ ಆ ಪರಂಪರೆಯನ್ನು ಮುಂದುವರಿಸುವುದಕ್ಕೋಸ್ಕರವಾಗಿ ತಂತ್ರಜ್ಞಾನ, ವಿಜ್ಞಾನ ಮುಂತಾದವುಗಳ ಕಾರಣವಾಗಿ ಕೇವಲ ಭೌತಿಕವಾಗಿರ್ತಕ್ಕಂಥ ವಿಷಯಾಸಕ್ತಿಗೆ ಮನಸೋತು ಮನುಷ್ಯ ವ್ಯಕ್ತಿಗತವಾಗಿರ್ತಕ್ಕಂಥ ಸಮಾಧಾನ ಮತ್ತು ಸಂತೃಪ್ತಿಯನ್ನು ಬೆಳೆಸಿಕೊಳ್ಳುವಲ್ಲಿ ಎಡವಿದ್ದಾನೋ ಅಥವಾ ಆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಕಡಿಮೆಯಾಗಿದ್ದಾವೋ ಅನ್ನುವ ಭಾವನೆಯನ್ನು ಅನುಲಕ್ಷಿಸಿ ಶ್ರೀಮಠದಲ್ಲಿ ಈ ವರ್ಷ ಪೂಜ್ಯರಾಗಿರುವ ಗುರುಬಸವ ದೇವರಿಂದ ಅನುಭವ ದರ್ಶನ ಪ್ರವಚನವನ್ನು ಪ್ರಾರಂಭ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿಯೇ ಒಂದು ವಿಶೇಷ ಅಂದರೆ, ಈ ಊರಿನ ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಒತ್ತಿರುವಂಥ ಹಿರಿಯರಾಗಿರುವ ಹೊಮ್ಮಣ್ಣ ಜವಳಿಯವರ ಮರಿಮೊಮ್ಮಗಳು, ಅಂದರೆ ಅವರ ಮೊಮ್ಮಗನಾಗಿರ್ತಕ್ಕಂಥ ಶರಣರಾದ ರಾಜು ಗುರುಪಾದಪ್ಪ ರಾಜು ಉರ್ಫ್ ರಾಜು ಶಿವಪ್ಪ ಜವಳಿಯವರ ಮಗಳಾಗಿರ್ತಕ್ಕಂಥ ವಿದ್ಯಾ ಆಭಾರಾಣಿಯವರು ಈ ನಮ್ಮ ರಾಜ್ಯದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಲಕ್ಷಗಟ್ಟಲೆ ಸ್ಪರ್ಧೆಗಳಿರುವಂಥ ಇಂಡಿಯನ್ ಏರ್ಫೋರ್ಸ್ ತರಬೇತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ 4 ಜನರಲ್ಲಿ ಒಬ್ಬರಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಆಯ್ಕೆಗೊಂಡಿದ್ದಾರೆ. ಅದು ಈ ಗುಳಿಯದಗುಡ್ಡದ ನೇಕಾರ ಸಮುದಾಯಗಳ ಒಂದು ಭಾಗ್ಯ ಅನ್ನತಕ್ಕಂಥದ್ದು. ಅದಕ್ಕೆ ಅವರಿಗೆ ಸನ್ಮಾನ ಅಥವಾ ಅಭಿನಂದನೆ ಹೇಳುವುದಕ್ಕಿಂತ ಹೆಣ್ಮಕ್ಕಳಾದರೂ ಕೂಡ ಇವತ್ತು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ದೃಷ್ಟಿಯಲ್ಲಿದ್ದರೂ ಕೂಡ ಅನೇಕ ಪ್ರಕಾರವಾಗಿ ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಳೆಯತಕ್ಕಂಥ ಸಾಧನಾ ಪಟ್ಟಿಯಲ್ಲಿ ಇವತ್ತು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆ ದಿಶೆಯಲ್ಲಿ ಆಭಾರಾಣಿ ಮಾಡಿರ್ತಕ್ಕಂಥ ಸಾಧನೆ ನಮ್ಮ ಯುವ ಮಹಿಳೆಯರಿಗೆ, ಯುವ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಆಗಲಿ, ಪ್ರೇರಣೆ ನೀಡಲಿ ಅನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಇವರು ಈ ಮಠದವರು, ಸಮಾಜದವರು ಅನ್ನುವ ವಿಷಯವನ್ನು ಗಮನಿಸದೆ ಯುವ ಶಕ್ತಿಯಲ್ಲಿ ಹೆಚ್ಚು ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ನೀಡುವ ವಿಷಯಕ್ಕೆ ಅನುಗುಣವಾಗಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ಅವತ್ತು 28ನೇ ತಾರೀಕಿನ ಕಾರ್ಯಕ್ರಮದಲ್ಲೇ ಅವರು ಇಟ್ಟುಕೊಳ್ಳಾಗಿದೆ. ಯಾಕಂದರೆ ಈಗ ಅವರು ಆಯ್ಕೆಯಾಗಿ ಕೆಲವೇ ದಿವಸಗಳಾಗಿದ್ದಾವೆ. ಸೂಟಿ ಮೇಲೆ ಒಂದು ವಾರ 15 ದಿವಸ ಬಂದಿದ್ದಾರೆ. ಸುಮಾರು 20-31 ತಾರೀಕಿಗೆ ಮತ್ತು ತಿರುಗಿ ಅವರು ಮತ್ತೆ ಫ್ಲೈಯಿಂಗ್ ಆಫೀಸರ್ ಅಂತ ಹೇಳಿಕಾಟ ಹರಿಯಾಣದ ಅಂಬಾಲಾದ ಈ ದೇಶದ ದೊಡ್ಡ ಏರ್ ಸ್ಟೇಷನ್ದಲ್ಲಿ ಆಫೀಸರಾಗಿ ಕಾರ್ಯನಿರ್ವಹಿಸಲು ಹೋಗ್ತಾ ಇರುವುದರಿಂದ 28ನೇ ತಾರೀಕಿನ ಈ ಮಠದ ಪ್ರವಚನದ ಪ್ರಾರಂಭದ ದಿವಸದಲ್ಲೇ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಸಮಸ್ತ ಗುಳಿಯದಗುಡ್ಡದ ಜನತೆ ಯುವಕರಿಗೆ ಪ್ರೋತ್ಸಾಹ, ಮಾರ್ಗದರ್ಶನ, ಪ್ರೇರಣೆ ನೀಡತಕ್ಕಂಥ ದಿಶೆಯಲ್ಲಿ
ಈ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಅದರೊಂದಿಗೆ ಈ ದಾಸೋಹ ತವನಿ ದಾಸೋಹ ಅಂತ ಯಥಾಪಕವಾಗಿ ನಡೀತಾನೆ ಬಂದಿದೆ. ಅದಕ್ಕೆ ಸಾಯಂಕಾಲ ವಿಶೇಷವಾಗಿ ಮತ್ತು ಈ ನಮ್ಮ ಸುರೇಶ್ ಕೇಶಾಪುರ್ ಗವಾಯಿಗಳು ವಚನ ಸಂಗೀತದಲ್ಲಿ ಪರಿಣತರು, ವಿಶೇಷವಾದಂತಹ ಸಾಧನೆಯನ್ನು ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂಥವರಾಗಿದ್ದಾರೆ. ಅವರ ಸಂಗೀತ ಸೇವೆಯೂ ಕೂಡ ನಿತ್ಯ ನಡೆಯುವುದರಿಂದ ಯುವಕರು ಮತ್ತು ಯುವತಿಯರು ಗಮನಿಸಬೇಕಾಗಿರ್ತಕ್ಕಂಥ ತಮ್ಮ ಜೀವನದ ಭವಿಷ್ಯದ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವ ದೃಷ್ಟಿಯಿಂದ ಒಂದು ಪ್ರೇರಣೆಯನ್ನು ನೀಡುವಂಥ ಮತ್ತು ಪ್ರೋತ್ಸಾಹವನ್ನು ಕೊಡತಕ್ಕಂಥ ದಿಶೆಯಲ್ಲಿರ್ತಕ್ಕಂಥ ಈ ಪ್ರವಚನ ಇದು. ಇಲ್ಲಿ ಕತೆ, ಕಾದಂಬರಿಗಳು, ಹಾಸ್ಯ, ನಾಟಕ ಮುಂತಾದವುಗಳು ಇಲ್ಲಲಾರ್ದೇ ವಿಶೇಷವಾಗಿ ಬೌದ್ಧಿಕವಾಗಿರ್ತಕ್ಕಂಥ ದೃಷ್ಟಿಯಿಂದ, ವೈಚಾರಿಕವಾಗಿ ದೃಷ್ಟಿ ಇರ್ತಕ್ಕಂಥ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಶರಣ ಸಿದ್ಧಾಂತವನ್ನು, ವಚನ ಧರ್ಮವನ್ನು ಬೋಧಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುವಕರು ಭಾಗವಹಿಸುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಕಾರ್ಯಕ್ರಮದ ನೀವು ಜೀವನದ ಯಶಸ್ವಿಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶವಾಗ್ತಕ್ಕಂಥ ಈ ಸದುಪಯೋಗನ ಅಪಾರ್ಚುನಿಟಿ ಅಂತ ಹೇಳ್ತೀವಿ, ಸದಾವಕಾಶವನ್ನು ತಾವೆಲ್ಲ ಸದ್ಬಳಕೆ ಮಾಡ್ಕೊಳ್ತೀರಿ ಹಾಗೆ ಅಂತೇಳಿ ನಮ್ಮ ಮಾತುಗಳು ಮುಕ್ತಾಯ ಮಾಡ್ತೀವಿ.